ಮಧ್ಯ ಅಮೆರಿಕಾದಲ್ಲಿ ಕ್ಯಾವೆಂಡಿಶ್ ಬಾಳೆಯ ಹಣ್ಣು ಬೆಳೆದು ರಫ್ತು ಮಾಡುವುದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಇದರಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗ ಒದಗಿಸಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾಳೆಯ ಹಣ್ಣು ರಫ್ತು ಮಾಡುವ ದೇಶವಾಗಿದೆ ಈಕ್ವೆಡಾರ್. ಇಲ್ಲಿಂದ ಯುಎಸ್ಎ, ಯುರೋಪ್, ರಷ್ಯಾಕ್ಕೆ ಬಾಳೆಯ ಹಣ್ಣು ರಫ್ತಾಗುತ್ತದೆ. ರಫ್ತು ಮಾಡುವ ಬಾಳೆಯ ಹಣ್ಣಿನಲ್ಲಿ 95% ಕ್ಯಾವೆಂಡಿಶ್ ಬಾಳೆಯ ಹಣ್ಣಾಗಿದೆ. ಜಾಗತಿಕ ಒಟ್ಟು ರಫ್ತಿನಲ್ಲಿ 25% ಈಕ್ವೆಡಾರ್ನದಾಗಿದೆ. ವಿಚಿತ್ರವೆಂದರೆ ಬಾಳೆಹಣ್ಣು ಬೆಳೆಯದ ನೆದರ್ಲ್ಯಾಂಡ್ ಮರು ರಫ್ತು ದೇಶವೆನಿಸಿದೆ. ಇದು ಮಧ್ಯ ಅಮೆರಿಕದಿಂದ ಬಾಳೆಹಣ್ಣು ತರಿಸಿ ಲಾಜಿಸ್ಟಿಕ್ ರೀತಿಯಲ್ಲಿ ಯುರೋಪಿನ ಇತರ ದೇಶಗಳಿಗೆ ರಫ್ತು ಪೂರೈಕೆ ಮಾಡುತ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾಳೆಯ ಹಣ್ಣು ಬೆಳೆಯುವ ದೇಶ ಚೀನಾ. ಆದರೆ ಬಾಳೆಹಣ್ಣು ರಫ್ತು ಮಾಡುವುದರಲ್ಲಿ ಮುಂಚೂಣಿಯ 5 ದೇಶಗಳು ಮುಂದಿನಂತಿವೆ. ಈಕ್ವೆಡಾರ್ 70 ಲಕ್ಷ ಟನ್, ಫಿಲಿಪ್ಪೀನ್ 25 ಲಕ್ಷ ಟನ್, ಕೋಸ್ಟಾರಿಕಾ 23 ಲಕ್ಷ ಟನ್, ಕೊಲಂಬಿಯಾ 21 ಲಕ್ಷ ಟನ್, ಗ್ವಾಟೆಮಾಲಾ 19 ಲಕ್ಷ ಟನ್. ಇವು ಗರಿಷ್ಠ ರಫ್ತು. ಕೆಲವೊಮ್ಮೆ ತುಸು ಕಡಿಮೆ ಆಗುವುದಿದೆ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.